ಕೇಂದ್ರದ ಮಾಜಿ ಸಚಿವ, ಮಾಜಿ ರೈತ ಮುಖಂಡ ಬಾಬಾಗೌಡ ಪಾಟೀಲ್ ಅವರ ನಿಧನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬಾಬಾಗೌಡ ಪಾಟೀಲ್ ಅವರು ರೈತ ಸಂಘದ ಮೂಲಕ ಸಾರ್ವಜನಿಕ ಬದುಕಿಗೆ ಬಂದವರು. ರೈತಪರ ಹೋರಾಟಗಳಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೊತೆಗೆ ಮುಂಚೂಣಿಯಲ್ಲಿದ್ದ ನಾಯಕರು. ಅವರು ಮುಂದೆ ರಾಜಕೀಯ ಪಕ್ಷ ಸೇರಿದ್ರು, ರೈತ ಪರವಾಗಿಯೇ ಕೆಲಸ ಮಾಡಿದ್ರು. ಬದುಕಿನ ಕೊನೆಗಾಲ ತನಕವೂ ರೈತರ ಒಡನಾಡಿಯಾಗಿ ಸರಳವಾದ ಬದುಕಿನ ಮೂಲಕ ಎಲ್ಲರಿಗೂ ಆದರ್ಶವಾಗಿದ್ರು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ಹೇಳಿದರು. ಇವತ್ತು ಬೆಳಗ್ಗೆನೆ ರೈತ ಹೋರಾಟಗಾರ ಬಾಬಾಗೌಡರು ಸಾವು ಸುದ್ದಿನ ಕೇಳಿದ್ರು. ಬಾಬಾಗೌಡರು 1982ರಿಂದ 95ವರೆಗೆ ರೈತ ಸಂಘದಲ್ಲಿದ್ದರು. ಪ್ರೊಫೆಸರ್ ನಂಜುಂಡಸ್ವಾಮಿ, ರುದ್ರಪ್ಪ, ಎನ್ ಡಿ ಸುಂದರೇಶು, ಪುಟ್ಟಣ್ಣಯ್ಯ, ಶ್ರೀನಿವಾಸು, ಮಂಜುನಾಥ್ ದತ್ತ, ವಾಸು ಮತ್ತು ಮಂಜುನಾಥ್ ದತ್ತ ಮತ್ತು ಚನ್ನಬಸಪ್ಪ ಬೆಟ್ಟದೂರು, ವೆಂಕಟೇಶ್ ಮೂರ್ತಿ ಇವ್ರ ಜೊತೆ ಎಲ್ಲ ಕೂಡಿ ರೈತ ಚಳವಳಿನ ಕರ್ನಾಟಕದಲ್ಲಿ ಕಟ್ಟಿದಂಥವ್ರು ಕೂಡ ಅವರು ಬೇರೆ ಪಕ್ಷಕ್ಕೆ ಹೋಗಿದ್ದರು, ನಿರಾಸೆಯಾಗಿ ವಾಪಸ್ ಬಂದಿದ್ದರು. ಆದರೆ ಕೊನೆವರೆಗೂ ಕೂಡ ರೈತ ದೆನೆಯಾಗಿ ಉಳಿದಿದ್ರು. ಅವ್ರನ್ನ ಮೆತ್ತಬೇಕಾದಂಥದ್ದು ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಹೋಗಲಿ, ಅಧಿಕಾರದಲ್ಲಿದ್ದರೂ ಕೂಡ ಪ್ರಾಮಾಣಿಕ ಉಳ್ಕೊಂಡದ್ದು. ಐಷಾರಾಮಿ ಜೀವನದಿಂದ ದೂರ ಇದ್ದು ಹಳ್ಳಿಗಾಡಿನಲ್ಲಿ ಬದುಕಿದ್ದು, ಕೃಷಿ ಬದುಕನ್ನು ಆರಿಸ್ಕೊಂಡಿದ್ದಂಥದ್ದು. ಇಂಥವರ ಸಾವು ರೈತ ಕುಲಕ್ಕೆ ಒಂದು ದನಿಯನ್ನು, ಈ ಕೊರೋನಾ ಇದೆಯಲ್ಲ, ಈ ಕೊರೋನಾ ರೈತ ಸಮುದಾಯದ ದನಿಯನ್ನು ಬಲಿ ತಗೊಂಡಿದೆ ಇವತ್ತು ಬಾಬಾಗೌಡರ ಸಾವಿನ ಮೂಲಕ.